ಅಶೋಕ ಜನಮನ 2024 ಈಗಾಗಲೇ ಈ ಒಂದು ಕೊಂಬೆಟ್ಟು ಮೈದಾನದಲ್ಲಿ ಎಲ್ಲ ಸಕಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಇವತ್ತು ಬೆಳಗಿನಿಂದಲೇ ಇಲ್ಲಿಗೆ ಜನರು ಬೇರೆ ಬೇರೆ ಕಡೆಗಳಿಂದ ಆಗಮಿಸ್ತಾ ಇದ್ದಾರೆ, ನೋಂದಣಿ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಂದಂತಹ ಎಲ್ಲರಿಗೂ ಕೂಡ ಇವತ್ತು ಬೆಳಗಿನಿಂದ ಊಟ ಮತ್ತು ಉಪಹಾರದ ವ್ಯವಸ್ಥೆ ನಿಟ್ಟಿನಲ್ಲಿ ಈಗ ಬೆಳಗಿನ ಒಂದು ಉಪಹಾರ ಕೂಡ ನಡೀತಾ ಇದೆ. ಸೊ ಉಪಹಾರ ಯಾವ ರೀತಿಯಾಗಿ ನಡೀತಾ ಇದೆ ಎನ್ನುವುದನ್ನು ನೋಡಿಕೊಂಡು ಬರೋಣ. ಸಾಕಷ್ಟು ಮಂದಿಯಲ್ಲಿ ಕೂಡ ಜನರು ನೆರೆದಿರುವಂಥದ್ದು. ಬೆಳಿಗ್ಗೆ ಬಂದಿರುವಂತಹ ಜನರಿಗೆ ಆರಂಭದಲ್ಲಿ ಚಹಾ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದಂಥ ಜನರಿಗೆ ಈಗಾಗಲೇ 2-3 ಕೌಂಟರ್ಗಳನ್ನು ತೆರೆದುಕೊಂಡು ಆ ಮೂಲಕವಾಗಿ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನೀಡಲಾಗ್ತಾ ಇದೆ. ಬಹುಶಃ ಅಶೋಕ ಜನಮನದ ಈ ಕಾರ್ಯಕ್ರಮದಲ್ಲಿ ಏನು ವಸ್ತ್ರ ವಿತರಣೆ ಮತ್ತು ಗೂಡುದೀಪ ಸ್ಪರ್ಧೆ ಇದೆ, ಅದರ ಜೊತೆಗೂಡಿ ಸಹಭೋಜನ ಎನ್ನುವಂಥದ್ದು ಕೂಡ ಇಲ್ಲಿ ಅತ್ಯಂತ ವಿಶೇಷವಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಮಂದಿ ಸೇರಿದರೂ ಕೂಡ ಈ ಕೊಂಬೆಟ್ಟು ಕ್ರೀಡಾಂಗಣವೇ ತುಂಬಿದರೂ ಕೂಡ ಅವರೆಲ್ಲರಿಗೂ ಕೂಡ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಸಹಭೋಜನಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಹುಶಃ ವಸ್ತ್ರ ವಿತರಣೆಗೆ ಮತ್ತು ಆ ಗೂಡುದೀಪದ ಮತ್ತು ಸಭಾ ಕಾರ್ಯಕ್ರಮಕ್ಕೆ ಏನು ಸಿದ್ಧತೆಗಳು ನಡೆಸಿ ಒಂದಷ್ಟು ಜಾಗವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಸರಿಸಮಾನವಾಗಿ ಊಟ ಮತ್ತು ಉಪಹಾರಕ್ಕೂ ಇಲ್ಲಿ ಒಂದು ಜಾಗವನ್ನು ಮೀಸಲಿಟ್ಟಿರುವಂಥದ್ದು. ಅಂದರೆ ಇಲ್ಲಿ ಎಷ್ಟೇ 1000 ಜನ ಬಂದರೂ ಕೂಡ ಅವರಿಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಬೇಕಾದ ರೀತಿಯಲ್ಲಿ ಕೌಂಟರ್ಗಳನ್ನು ಕೂಡ ಮಾಡಿಕೊಂಡು ಇದೀಗ ಇಲ್ಲಿ ಉಪಹಾರದ ವ್ಯವಸ್ಥೆಯನ್ನು ನೀಡಲಾಗ್ತಾ ಇದೆ. ಬನ್ನಿ ಏನೆಲ್ಲ ಐಟಮ್ ಇದೆ ಬೆಳಗಿನ ಒಂದು ಉಪಹಾರಕ್ಕೆ ಅಂತ ನೋಡಿಕೊಂಡು ಬರೋಣ. ಆರಂಭದಲ್ಲಿ ಅವಲಕ್ಕಿ ಇದೆ, ಅದರ ನಂತರ ಉಪ್ಪಿಟ್ಟು ಇದೆ, ಸೇಮಿಗೆ ಉಸ್ಲಿ ಇದೆ. ಸೊ ಯಾವುದು ಬೇಕಾದ್ರೂ ತಗೊಳ್ಬೋದು. ಅವಲಕ್ಕಿ ತಗೊಳ್ಬೋದು, ಸಜ್ಜಿಗೆ ತಗೊಳ್ಬೋದು, ಉಪ್ಪಿಟ್ಟು ಕೂಡ ತಗೊಳ್ಬೋದು. ಟೀ ಇದೆ, ಕಾಫಿ ಇದೆ. ಟೀ ಕಾಫಿ ಅದರ ಜೊತೆ ಕೊಡ್ತಾ ಇದ್ದಾರೆ. ನೀರು ಓಕೆ, ಬಿಸಿನೀರು ಕೂಡ ಕೊಡ್ತಾ ಇದ್ದಾರೆ. ಬಿಸ್ಲೇರಿ ನೀರು ಸಾಮಾನ್ಯವಾದ ನೀರು ಕೊಡ್ತಾ ಇಲ್ಲ, ಬಿಸ್ಲೇರಿ ನೀರನ್ನು ಕೊಡುವುದರ ಮುಖಾಂತರವಾಗಿ ಊಟ ಉಪಹಾರಕ್ಕೆ ಬಂದರೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸಾವಿರಾರು ಮಂದಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಆರೋಗ್ಯದ ವ್ಯವಸ್ಥೆಯು ಕೂಡ, ಅಂದರೆ ತುರ್ತು ಏನು ಆರೋಗ್ಯದ ವ್ಯವಸ್ಥೆಯು ಕೂಡ ಆಗಿರ್ಬೋದು, ಅದಕ್ಕೆ ಒಂದು ವಿಶೇಷವಾದಂತಹ ಕೌಂಟರ್ ಅನ್ನು ಕೂಡ ತೆರೆಯುವುದು. ಇದು ಪ್ರತಿ ವರ್ಷದ ಕಾರ್ಯಕ್ರಮದಲ್ಲೂ ಕೂಡ ಈ ಕೌಂಟರ್ ಅನ್ನು ತೆರೀತಾರೆ. ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದೀಪಕ್ ರೈ ಇವರ ಒಂದು ನೇತೃತ್ವದಲ್ಲಿ ಅವರೊಂದು ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ತಂಡದವರು ಇಲ್ಲಿ ಒಂದು ಕೌಂಟರ್ ಅನ್ನು ಹಾಕಿ ಆ ಮೂಲಕವಾಗಿ ಒಂದು ವೇಳೆ ಇಲ್ಲಿ ಯಾರಿಗಾದರೂ ಆರೋಗ್ಯದ ವ್ಯವಸ್ಥೆಯಲ್ಲಿ ಏರುಪೇರು ಕಂಡು ಬಂದರೆ ಅವರಿಗೆ ತಕ್ಷಣಕ್ಕೆ ಇಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಇಲ್ಲಿ ಡಾಕ್ಟರ್ ದೀಪಕ್ ರೈ ಅವರು ಅದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅವರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ರೀತಿಯಾಗಿ ಆರೋಗ್ಯ ಕೇಂದ್ರ ಇಲ್ಲಿ ಕಾರ್ಯಾಚರಿಸ್ತಾ ಇದೆ? ಈಗ ನಮ್ಮ ನೆಲ್ಲಿಕಟ್ಟೆ ಆರೋಗ್ಯ ಕೇಂದ್ರದಿಂದ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಿದ್ದೀನಿ. ಹಾಗೆ ಒಂದು ಆ್ಯಂಬುಲೆನ್ಸ್ ಕೂಡ ನಾವು ನೇಮಕ ಮಾಡಿದ್ದೀನಿ. ಇದರಲ್ಲಿ ಸಾಧಾರಣ ಒಂದು 20-25 ಸಾವಿರ ಜನ ಸೇರೋದಂಥ ಒಂದು ಇದಿದೆ. ಆದ್ದರಿಂದ ಈ ಬೇಸಿಕಲಿ ಡಿಹೈಡ್ರೇಷನ್ ಆಗ್ಬೋದು, ಇಲ್ಲಾಂದರೆ ಯಾರಿಗಾದರೂ ಬಿದ್ದು ಏನಾದರೂ ಆದರೂ ಕೂಡ ನಾವು ಅದಕ್ಕೆಲ್ಲ ಫಸ್ಟ್ ಏಡಿಗೆ ನಾವು ಇಲ್ಲಿ ಮಾಡಿ, ಮತ್ತು ಏನಾದರೂ ಹೆಚ್ಚು ಕಮ್ಮಿ ಜಾಸ್ತಿ ಆದರೆ ಅದನ್ನು ಇಮಿಡಿಯೇಟಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರಿಗೆ ಶಿಫ್ಟ್ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ ಕೂಡ ನಾವು ಇದೇ ಥರದ್ದು ಒಂದು ಪ್ರೋಗ್ರಾಮ್ ಇತ್ತು. ಅದರಲ್ಲೂ ಕೂಡ ನಾವು ನಮ್ಮ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಏನು ಆಗಬಾರ್ದು ಅಂತ ನಮ್ಮ ಇದು, ಆದರೂ ಕೂಡ ಏನಾದರೂ ಆದರೂ ಕೂಡ ಮುಂಜಾಗ್ರತೆಗೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತಾಲೂಕು ಆರೋಗ್ಯ ಇದರ ಹೌದು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.